ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ರ. ಹಾಗೆಯೇ ಇವತ್ತು ನಮ್ಮ ಜೊತೆ ದಿವ್ಯಾ ಶೆಟ್ಟಿ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೊಡುವ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಬನ್ನಿ. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತು ಸ್ಪೆಷಲ್, ಇವತ್ತು ಸಹ ಏನಾದರೂ ಸ್ನ್ಯಾಕ್ಸ್ ಟೈಪ್ ಐಟಮ್ ಮಾಡ್ತಾ ಇದ್ದೀನಿ ನಾನು. ಸಾಮಾನ್ಯವಾಗಿ ಮನೆಯಲ್ಲಿ ಮಧ್ಯಾಹ್ನದ್ದು ರೈಸು, ವೈಟ್ ರೈಸ್ ಮಾಡಿದ್ರೆ ಉಳಿತದೆ, ಇಲ್ಲ ರಾತ್ರಿದು ಉಳಿದಿರ್ತದೆ. ಅದನ್ನು ನಾರ್ಮಲಿ ಚಿತ್ರಾನ್ನ ಅದು ಇದು ಅಂದರೆ ಮಕ್ಕಳು ಸೇರೋದಿಲ್ಲ. ಹಾಗೆ ಅದರಲ್ಲಿ ಒಂಚೂರು ಏನಾದರೂ ಇವತ್ತು ಡಿಫ್ರೆಂಟ್ ಮಾಡಿ ತೋರಿಸೋಣ ಅಂತ ಹೇಳಿದ್ದೆ ನಾನು ಇವತ್ತು. ರೈಸ್ ಐಟಮ್ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ಮಾಡ್ತಿದ್ದೀರಾ. ಏನು ಅದಕ್ಕೆ ಹೆಸರಿಟ್ಟಿದ್ದೀರಾ? ಅದಕ್ಕೆ ಹೆಸರು ರೈಸ್ ರೋಲ್ ಅಂತ ಹೇಳಿ. ರೈಸ್ ರೋಲ್. ಓಕೆ, ಅಂದ್ರೆ ಅದು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಕರಿಬೇಕು, ಹೌದು. ಓಕೆ, ಹಾಗಾದ್ರೆ ರೈಸ್ ರೋಲ್ ಮಾಡ್ಲಿಕ್ಕೆ ನಾವು ಅಡಿಗೆ ರೂಮ್ಗೆ ಹೋಗುವ. ಓಕೆ, ಬನ್ನಿ. ಎಸ್ ಮ್ಯಾಮ್, ರೈಸ್ ರೋಲ್ ಮಾಡೋಕ್ಕೆ ನಾವೀಗ ಫಸ್ಟ್ ಏನು ಮಾಡುವ? ಫಸ್ಟ್ ಈಗ ನಾನು ಆಗ ಹೇಳಿದ ಹಾಗೆ ರೈಸ್, ವೈಟ್ ರೈಸ್ ತಗೊಂಡಿದ್ದೇವೆ ನಾವು. ವೈಟ್ ರೈಸ್ ಒಂದೇ ರೆಡಿ ಬೇಗ ಮಾಡಿ ತಗೊಳ್ಬೋದು. ಅಕಸ್ಮಾತ್ ನಾವು ಬೆಳಿಗ್ಗೆ ಉಳಿದಿದ್ದು ಸಂಜೆಗಾದ್ರೆ ಅಥವಾ ರಾತ್ರಿ ಉಳಿದಿದ್ದು ಬೆಳಿಗ್ಗೆಗೆ ಸಹ ನಾವು ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ರೈಸ್ ರೋಲ್ಗೆ ಮೈನ್ ಆಗಿ ರೈಸ್ ಬೇಕು. ಹೌದು. ಈಗೊಂದು 2 ಸ್ಪೂನ್ ಅಷ್ಟು ರೈಸ್ ತಗೊಳ್ತೀನಿ ನಾನು. ಎಷ್ಟು ಬೇಕೋ ಅಷ್ಟು, ಎಷ್ಟು ಜನ ಇದ್ದಾರೆ ಅಷ್ಟು ತಗೊಳ್ಳಿಕ್ಕೆ. ಈಗ ಸ್ವಲ್ಪ ನಾನು ಇದಕ್ಕೆ ಅದರೊಟ್ಟಿಗೆ ಒಂದು ಕ್ರಿಸ್ಪಿನೆಸ್ ಬರಲಿಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ನೆನೆಸಿದ್ದೇನೆ. ಇದೊಂದು 10 ನಿಮಿಷ 5 ನಿಮಿಷ ನೆನೆಸಿದ್ರು ಸಾಕು. ಅದನ್ನು ಹಾಕೊಳ್ಳುವ. ಹಾಗೆ 1 ಸ್ಪೂನ್ ಅಷ್ಟು ಕ್ಯಾರೆಟ್ ತುರಿದು ನಾನು ತಗೊಂಡಿದ್ದೇನೆ. ಅದನ್ನು ಸ್ಲೈಸ್ ಮಾಡಿ ಕೂಡ ಹಾಕೊಳ್ಬೋದು, ಬಟ್ ತುರಿದ್ರೆ ಬೇಗ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗ್ತದೆ ಅಂತ ಹೇಳಿ. ಹಾಗೆ ನೀರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡ ನೀರುಳ್ಳಿ ಅದೊಂದು ಸ್ಪೂನ್ ಅಷ್ಟು, ಮತ್ತೆ ಕೊತ್ತಂಬರಿ ಸೊಪ್ಪು. ರೋಲಿಗೆ ಒಂದು ಸೊಪ್ಪಿನ ಅಂಶ ಸಿಕ್ಕಿದೆ. ಹೌದು, ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ಸ್ ಕೊಡ್ತದೆ. ಹಾಗೆ ಇದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಂತೂ ತುಂಬಾ ಪರಿಮಳ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು, ಒಳ್ಳೆ ಪರಿಮಳ ಬರ್ತದೆ. ಒಗ್ಗರಣೆಗೆ ನಾನು ಖಾರಕ್ಕೆ ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿ ತಗೊಂಡಿದ್ದೇನೆ. ನಾನು ನಿಮಗೆ ಪ್ರತಿಯೊಂದು ಎಪಿಸೋಡಲ್ಲಿ ಹೇಳಿದಾಗಲೇ ಪ್ರತಿಯೊಂದು ಪದಾರ್ಥ ನಮಗೆ ಮನೆಯಲ್ಲೇ ಇರ್ತದೆ. ನಾವೇನು ಬೇರೆ ಏನು ಹೊರಗಿಂದ ತರಬೇಕಂತೇನೇ ಇಲ್ಲ. ಆದಷ್ಟು ಮನೇಲಿದ್ದ ಪದಾರ್ಥದಲ್ಲೇ ಮಾಡ್ಕೊಳ್ಬೇಕು ನಾವು. ಸ್ವಲ್ಪ ರುಚಿ ಬರಲಿಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದೊಂದು ಅರ್ಧ ಚಮಚದಷ್ಟು ಸಾಕು. ನಿಮ್ಮದೊಂದು ಅದೊಂದು ಸ್ಪೆಷಲ್ ಅಲ್ಲ, ಎಲ್ಲ ಮನೆಯಲ್ಲೇ ಇದ್ದಿದ್ದು. ಹೌದು, ಇದ್ದದ್ರಲ್ಲಿ ತಯಾರಿಸಿ ಕೊಡೋದು ರುಚಿಯಾಗಿ ಅಂತ ಹೇಳಿ. ಮತ್ತೆ ಸ್ವಲ್ಪ ಈಗ ನಾವು ಕಡ್ಲೆಟ್ ಯೂಸ್ ಮಾಡ್ತಾ ಇದ್ದೀವಿ. ನಾವೀಗ ರೋಲ್ ಮಾಡೋ ಕಡ್ಲೆಟ್ ಸ್ವಲ್ಪ ಶೇಪ್ ಬರ್ಲಿಕ್ಕೋಸ್ಕರ. ಹಾಗೆ ಅದೊಂದು 1.5 ಚಮಚದಷ್ಟು ಸಾಕು. ಮತ್ತೆ ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು, ಸ್ವಲ್ಪ ಸಾಕು ಉಪ್ಪು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನಾವಿದನ್ನು ಚೆನ್ನಾಗಿ ಒಮ್ಮೆ ಎಲ್ಲ ಪದಾರ್ಥ ಮಿಕ್ಸ್ ಮಾಡ್ಕೊಳ್ಳುವ. ಅದಕ್ಕೆ ನೀರು ಹಾಕ್ಲಿಕ್ಕೆ ಉಂಟಾ? ಬೇಡ, ನೀರು ಬೇಡ ಇದಕ್ಕೆ. ಯಾಕಂದ್ರೆ ಅನ್ನ ಸಾಫ್ಟ್ ಇರುತ್ತೆ, ಮತ್ತೆ ಈ ಕಡಲೆ ನೀರಲ್ಲಿ ನೆನೆಸಿದೇವಲ್ಲ ಅದು ಸ್ವಲ್ಪ ಮೆದ್ದು ಬರ್ತದೆ. ಫಸ್ಟಿಗೆ ನಾವು ಇದನ್ನೆಲ್ಲ ಈಗ ಒಮ್ಮೆ ಸರಿಯಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳುವ. ಸ್ಮ್ಯಾಶರ್ ಒಮ್ಮೆ ಕೊಡಿ ನನಗೆ. ಮಾಡಿದ್ರೆ ಜಾಸ್ತಿ ಇದಾಗ್ತದೆ. ಹೌದು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ಅನ್ನ ಗಟ್ಟಿ ಇದ್ರು ಸಹ
ಹಾಗೆ ಏನಾದರೂ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ಮಾಡ್ಬೋದಲ್ಲ? ಚೂರು ಬೇಕಾಗ್ಬೋದು ನೀರು. ಓಕೆ, ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿ ಒಂದು 2 ಚಮಚದಷ್ಟು ಹಾಕಿದರೂ ಸಾಕು. ಓಕೆ, ಹಾಂ ಸಾಕು ಸಾಕು. ಅಂದ್ರೆ ರೈಸ್ ನಾರ್ಮಲ್ ಆಗಿ ನಾವು ರೆಡಿ ಇದ್ದ ರೈಸ್ ಆದ್ರೆ ಅದೆಲ್ಲ ನೀರಿರುತ್ತೆ. ನಾವು ಸ್ವಲ್ಪ ಮಾಡಿಟ್ಟಿದ್ದೆಲ್ಲ ಆದ್ರೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇರುತ್ತಲ್ಲ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಓಕೆ, ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಆಯಿತು. ಆದರೆ ಈಗ ಒಮ್ಮೆ ನಾವೆಲ್ಲ ಚೆನ್ನಾಗಿ ಈಗ ಕೈ ರುಚಿ ಅಂತ ಬಂದಾಗ ಕೈಯಲ್ಲಿ ಮಾಡಿದ್ರೆ ಚಂದ ಇರುತ್ತೆ. ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳೋಣ. ಓಕೆ, ಅದು ಮನೆಯಲ್ಲಿ ಹಾಗೆ ಅಂತ ಮನೆಯಲ್ಲಿ ಅಡಿಗೆ ಮಾಡುವವರೆಲ್ಲ ಹೆಣ್ಮಕ್ಳ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತೆ. ಹೌದು, ಎಷ್ಟು ಸ್ಮ್ಯಾಶ್ ಮಾಡಿದ್ರು ಕೂಡ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟೇ ಬೇರೆ ಇರುತ್ತೆ. ನಾನೀಗ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ. ಈಗ ಓಕೆ, ಈಗ ನಾನು ಎಣ್ಣೆ ಬಿಸಿ ಹೌದು. ನಾವು ಲೆಸನ್ ನಂಬರ್ 1 ಒಲೆ ಉರಿಸಬೇಕಲ್ಲ. ಹೌದು, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಸನ್ ಪ್ರೀಮಿಯಂ ರಿಫೈಂಡ್ ಹೌದು, ಕಾರ್ಯಕ್ರಮದಲ್ಲಿಯೂ ಮನೆ ಮಂದಿಯವರೆಲ್ಲರೂ ಉಪಯೋಗಿಸೋದೇ ಎಣ್ಣೆ ಅದು. ಹೌದು, ಓಕೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗುವಾಗ ನಾವು ಇದನ್ನೊಂದು ರೋಲ್ ಶೇಪಿಗೆ ಕೊಡುವ. ಶೇಪ್ ನಾವು ಯಾವುದು ಕೊಡ್ಬೋದು. ಈಗ ಮಕ್ಕಳ ಹತ್ರ ಹೇಳಾಗಿದೆ ರೈಸ್ ರೋಲ್ ಮಾಡ್ತಾ ಇದ್ದೀನಿ ಅಂತ, ಆಗ ರೋಲ್ ಶೇಪ್ ಸಿಗ್ಬೇಕಲ್ವಾ, ಹಾಗೆ ರೈಸ್ ಅಲ್ಲಿ ರೋಲ್ ಅದು ಚೆನ್ನಾಗಿ ಮಿಕ್ಸ್ ಆಗಿದಾಗ ರೋಲ್ ಮಾಡ್ಕೊಂಡು ಈಸಿ ಆಗುತ್ತೆ. ನಾವೆಲ್ಲ ಮಾಡಿಟ್ಕೊಂಡ್ರೆ ಬೇಗ ಫ್ರೈ ಮಾಡ್ಕೊಳ್ಬೋದು. ಒಟ್ಟು ಮನೆಯಲ್ಲಿ ಇರುವಾಗ ಮಕ್ಕಳಿಗೆ ಖುಷಿ ಆಗ್ಬೇಕು ನಮ್ಮ ಅಡಿಗೆ. ನಾರ್ಮಲ್ ಅಡಿಗೆ ಮಾಡಿದ್ರೆ ಅವರಿಗೆ ತಿನ್ನಿಸೋದೇ ನಮಗೆ ಕಷ್ಟ. ಈ ತರ ಆಗ ಯಾವ ರೈಸು ಎಲ್ಲವರಿಗೆ ತಿನ್ನಿಸಬಹುದು. ಮಕ್ಕಳು ಮತ್ತೆ ರೈಸ್ ಎಲ್ಲ ತಿನ್ನೋದು ಕೂಡ ಕಡಿಮೆ. ಹೌದು, ನಾರ್ಮಲ್ ಆಗಿ ನಮಗೆ ಹೀಗೆ ತಿನ್ಬೋದಲ್ಲ. ಈಗ ರೋಲ್ ಅಂದ್ರೆ ಊಟದ ಜೊತೆ ಮಾಡಬಹುದು, ಊಟ ಜೊತೆಗೂ ಆಗ್ಬೋದು. ಈವ್ನಿಂಗ್ ಕಾರೆಲ್ಲ ಜಾಸ್ತಿ ಹಾಕಿದ್ರೆ ಊಟದ ಜೊತೆ ಮಾಡ್ಬೋದು. ಸ್ವಲ್ಪ ನಾವು ಜಾಸ್ತಿ ಅದಕ್ಕೆ ನಮ್ಮ ಮೆಣಸಿನ ಪುಡಿ ಅದು ಇದು ಜಾಸ್ತಿ ಹಾಕಿದ್ರೆ ಇಲ್ಲ ನಾರ್ಮಲ್ ರೈಸ್ ಅದು ಆಲ್ರೆಡಿ ಹೀಗೆ ಕೂಡ ಹೀಗೆ ತಿನ್ಬೋದು. ಮಕ್ಕಳಿಗಂತೂ ಪಕ್ಕ. ನಾನಾಗ್ಲೇ ಹೇಳಿದಾಗೆ ಮನೇಲಿ ಆಲ್ರೆಡಿ ಇರುತ್ತೆ. ಮತ್ತೆ ನಮ್ದೇ ಇಲ್ಲಿದು ಮಸಾಲೆ ಅರುಣ ಮಸಾಲೆದವ್ರದ್ದು ಹೇಗೂ ಇದೆ. ಅದೆಲ್ಲ ಮಸಾಲೆಗಳು ರೆಡಿ ಇರುತ್ತೆ ಮನೆಯಲ್ಲಿ. ಹಾಗಿರುವಾಗ ಅದನ್ನ ಸ್ವಲ್ಪ ಮಸಾಲೆ ಪೌಡರ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಸಹ ನಾವು ತಯಾರಿಸ್ಕೊಳ್ಬೋದು. ಎಣ್ಣೆ ಬಿಸಿ ಆಗಿರ್ಬೋದು. ಸ್ವಲ್ಪ ಹೌದು, ಇದಂದ್ರೆ ಸ್ವಲ್ಪ ಸ್ಲಿಮ್ ಅಲ್ಲಿ ಇಡಬೇಕು. ಅದು ಸರಿಯಾಗಿ ಫ್ರೈ ಆಗಬೇಕಲ್ಲ. ಹಾಗೆ ನಾವೀಗೆಲ್ಲ ರೋಲ್ ರೆಡಿ ಮಾಡಿಟ್ಕೊಂಡಿದ್ದೇವೆ. ಈಗ ನಾವು ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ರೈಸ್ ರೋಲ್ ಈಗ ಎಣ್ಣೆಗೆ ಬಿಡ್ತಾ ಉಂಟಲ್ಲ. ಓಕೆ, ಎಣ್ಣೆ ಸ್ಲಿಮ್ ಅಲ್ಲಿ ಇರಲಿ. ಓಕೆ, ಯಾಕಂದ್ರೆ ಇದು ಚೆನ್ನಾಗಿ ಕಲರ್ ಬರಬೇಕು. ಓಕೆ, ರೈಸಿಗೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಹಾಕಿದ ಕಾರಣ ರೈಸ್ ಆ ಕಡೆ ಹೋಗಲ್ಲ. ಹೌದು, ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯ್ತಾ ಇರಲಿ. ಓಕೆ, ಓಕೆ ಮ್ಯಾಮ್, ಈ ರೈಸ್ ರೋಲಿನ ಐಡಿಯಾ ನಿಮಗೆ ಹೇಗೆ ಬಂತು ಅಂತ? ಮನೆಯಲ್ಲಿ ಯಾವುದೇ ವಸ್ತು ಈಗ ಒಂದು ಸಾಮಾನ್ಯವಾಗಿ ನಾವು ಅಡುಗೆ ಮಾಡಿಡುವಾಗ ಏನಾದ್ರು ಒಂದು ತಿಂಡಿ ಮಾಡಿಟ್ರೆ ಮಕ್ಕಳಿಗೆ ಒಂದೊತ್ತಿಗೆ ಮಾತ್ರ ಸಮಾಧಾನ, ಇನ್ನೊಂದು ಹೊತ್ತಾಗ ಅದಲ್ಲೇ ಬದಿಯಲ್ಲಿ ಇರ್ತದೆ. ಆಗ ನಮ್ಗೆ ಮನೇಲಿರುವಾಗ ಐಡಿಯಾ ಬರ್ತದೆ, ಇದನ್ನು ಹೇಗಾದ್ರೂ ಮಾಡಿ ಅವರಿಗೆ ತಿನ್ನಿಸ್ಬೇಕು, ಹೊರಗಿದ ಫುಡ್ ಬೇಡ, ನಾವೇ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಡ್ಬೇಕು ಹೇಳುವಾಗ ನಮ್ಗೆ ಇಂಥದ್ದೆಲ್ಲ ಐಡಿಯಾ ಬರ್ತದೆ. ಆ ಐಡಿಯಾದಿಂದ ರೈಸ್ ರೋಲ್ ಮಾಡಿದ್ದು ನಾನು. ಹೌದು, ಇದು ಸಹ ಹಾಗೆ ಚೆನ್ನಾಗಿ ಈಗ ಕಲರ್ ಬರಬೇಕು. ಓಕೆ, ಸಾಧಾರಣ ರೆಡ್ಡಿಶ್ ಬಂದಾಗ ಗೋಲ್ಡ್ ಕಲರ್ ಬಂದರೂ ಸಾಕು. ಓಕೆ, ಓಕೆ, ಇದು ಮಕ್ಕಳಿಗಂತೂ ಇದು ಗ್ಯಾರಂಟಿ ಇಷ್ಟ ಆಗುತ್ತೆ, ಅಂದ್ರೆ ದೊಡ್ಡವರಿಗೆ. ಅಂದ್ರೆ ಇದು ಮಕ್ಕಳ ರೈಸ್ ಊಟ ಮಾಡಿದವರಿಗೆ ಈ ತರ ಮಾಡಿಕೊಟ್ರೆ ಅಡ್ಡಿಲ್ಲ. ಹೌದು, ಬೇರೆ ಏನ್ ಮಾಡ್ತೀರಾ ಈ ತರ ಸ್ಪೆಷಲ್ ಅಲ್ಲಿ? ಸ್ಪೆಷಲ್ ಪ್ರತಿಯೊಂದು, ಈಗ ವೆಜ್ ಆಗಲಿ ನಾನ್ ವೆಜ್ ಆಗಲಿ ನಾರ್ಮಲ್ಗಿಂತ ಅದರಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಮಾಡೋದೊಂದು ನಂದು ಹಾಬಿ. ಹೌದು, ಅಡಿಗೆ ಅಂದ್ರೆ ಹಾಗೆ ಅಲ್ವಾ, ಕೈ ರುಚಿ. ನಾವು ಏನು ಮಾಡ್ತೇವೆ ಅದು ಹೇಗಿರುತ್ತೆ ಅಂತ, ಟೇಸ್ಟ್ ಬರುತ್ತೆ ಅಂತ, ಫೈನಲ್ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಇದಕ್ಕೆ ನಾನು ಕ್ಯಾರೆಟ್ ಹಾಕಿದ್ದೇನೆ, ಅದರ ಬದಲಿಗೆ ಏನಾದ್ರು ಸೊಪ್ಪು ಹಾಕೊಳ್ಬಹುದು ಅಥವಾ ಬೇರೆ ಧಾನ್ಯ ಹಾಕೊಳ್ಬಹುದು. ಚೆನ್ನಾಗಿರ್ತದೆ. ಕ್ಯಾರೆಟ್ ಬೇರೆ ಏನಾದರೂ ಹಾಕ್ಬೋದಲ್ಲ ಈ ತರಕ್ಕೆ? ಮೂಲಂಗಿ ಎಲ್ಲ ಹಾಕ್ಬೋದು. ಈ ಮೂಲಂಗಿ ಎಲ್ಲ ತಿನ್ನೋದಿಲ್ಲ ಮಕ್ಕಳು. ಹೌದು, ಈ ತರ ಮಾಡಿಕೊಟ್ರೆ ಮೂಲಂಗಿ ಈ ತರ ಎಲ್ಲ ಮೂಲಂಗಿ. ಈಗ ಚೆನ್ನಾಗಿ ಬೆಂದಿದೆ. ನಾವೀಗ ನಮ್ಮ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ರೈಸ್ ರೋಲ್ ರೆಡಿ ಆಗಿದೆ. ಹೌದು,
ಆಫ್ ಮಾಡಿಬಿಡಿ. ರೈಸ್ ರೋಲ್ ರೆಡಿ ಆಗಿದೆ. ಇದನ್ನ ಈಗ ಸರ್ವ್ ಮಾಡಬೇಕಲ್ಲ. ಈಗ ಅದನ್ನೊಂದು ಚೆನ್ನಾಗಿ ಅಲಂಕರಿಸಿ ಮಕ್ಕಳಿಗೆ ರೆಡಿಯಾಗಿ ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಮಾಡಿಕೊಟ್ರೆ ಅವರು ಓಡಿ ಬಂದು ಕೂತು ತಿಂದು ಖಾಲಿ ಮಾಡಿ ಹೋಗ್ತಾರೆ. ಅವಾಗ ಇದಕ್ಕೆ ಸ್ವಲ್ಪ ನಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು ಕಟ್ಟ ಮೀಠ ಚಟ್ನಿ ಅಂತ ನಾನು ಹೇಳಿದ್ದೆ. ಹೌದು, ಕಟ್ಟ ಮೀಠ ಚಟ್ನಿಯನ್ನು ಅದರ ಜೊತೆ ತಿನ್ಬೋದು. ಅದರಲ್ಲಿ ಮುಳುಗಿಸ ಅಥವಾ ಆಗಲೇ ಹೇಳಿದಾಗೆ ಸಾಸ್ ಯೂಸ್ ಮಾಡ್ಬೋದು ಅಥವಾ ಮನೇಲಿ ಮಾಡಿ ಚಟ್ನಿ ಯೂಸ್ ಮಾಡ್ಬೋದು, ಯಾವುದು ಮಾಡ್ಕೊಳ್ಬೋದು. ಈ ಕಟ್ಟ ಮೀಠ ಚಟ್ನಿ ಅಂದರೆ ಸ್ವಲ್ಪ ಇನ್ನೂ ಸ್ವಾದ ಜಾಸ್ತಿ ಕೊಡ್ತದೆ. ಸೊ ಹಾಗಾಗಿ ಒಂದು ಸುಲಭ ವಿಧಾನದಲ್ಲಿ ನಮ್ಮ ರೈಸ್ ರೋಲ್ ರೆಡಿ ಆಗಿದೆ. ಓಕೆ ಮ್ಯಾಮ್, ರೈಸ್ ರೋಲ್ ನೋಡೋಕೆ ಕೂಡ ಸಾಕಾಗಿದೆ. ಈ ನಾರ್ಮಲ್ ನಾವು ಬೋಂಡಾ ಅದೆಲ್ಲ ತಿನ್ನೋದಕ್ಕಿಂತ ಈ ತರ ರೈಸ್ ಇಂದ ನಾವು ಸ್ಪೆಷಲ್ ಆಗಿ ಎಣ್ಣೆಯಲ್ಲಿ ಹುರಿದು ಮಾಡ್ಬೋದಲ್ಲ, ಅದಕ್ಕೆ ಕಟ್ಟ ಮೀಠ ಚಟ್ನಿ ಕೂಡ ಇದ್ರೆ ಇನ್ನೂ ಸಾಕಾಗುತ್ತೆ. ಓಕೆ, ಎಸ್, ರೈಸ್ ರೋಲ್ ರೆಡಿಯಾಗಿ ನನ್ನ ಜೊತೆ ಇದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ರೈಸ್ ರೋಲ್ ತಯಾರಿಸೋ ವಿಧಾನ. ಮೊದಲು ಬೆಳ್ತಿಗೆ ಅನ್ನಕ್ಕೆ ನೆನೆಸಿದ ಕಡಲೆಬೇಳೆ 1 ಚಮಚದಷ್ಟು, ಕ್ಯಾರೆಟ್ ತುರಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹೆಚ್ಚಿದ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚದಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಿವುಚಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಉದ್ದನೆ ಉಜ್ಜಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರೈಸ್ ರೋಲ್ ರೆಡಿ. ಎಸ್, ರೈಸ್ ರೋಲ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ರೈಸ್ ರೋಲ್ ಇದು ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗ್ತದೆ, ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ರೈಸ್ ರೋಲನ್ನು ನೀವು ಕೂಡ ಮಾಡಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು. ಎಸ್, ದಿವ್ಯಾ ಶೆಟ್ಟಿಯವರು ಆವಾಗಲೇ ರೈಸ್ ರೋಲ್ ಮಾಡಿದ್ರು. ಇವಾಗ ಏನು ಮಾಡ್ತಾರೆ, ಸ್ಪೆಷಲ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅವಾಗ ನಾವು ರೈಸ್ ರೋಲ್ ಹೇಳಿ ಮಾಡಿದ್ದೇವೆ. ಈಗ ರೈಸ್ ಅಂತೂ ಮಕ್ಕಳಿಗೆ ತಿನ್ಸಾಯ್ತು, ಬಟ್ ಏನಾದ್ರು ಒಂದು ವೆಜಿಟೇಬಲ್ ಅಲ್ಲಿ ಅವರಿಗೆ ಏನಾದ್ರು ತಿನ್ಸುವ ಅಂತ ಹೇಳಿ ಹಾಗೆ ಮೇನ್ ನಾನು ಇವಾಗ ಬಟಾಟೆ ತಗೊಂಡಿದ್ದೇನೆ. ಬಟಾಟೆದೊಂದು ರೋಲ್ ಟೈಪ್ ಇದ್ರೆ ಬಟಾಟೆ ಫಿಂಗರ್ಸ್ ಏನಾದ್ರೂ ಒಂದು ಅವ್ರಿಗೆ ಹೇಳ್ಕೊಂಡು ಹೆಸರು ಯಾವುದೇ ಇಟ್ಟರು ಅವ್ರು ತಿನ್ಬೇಕಲ್ಲ ನಮ್ಗೆ, ಅದಕ್ಕೆ ಮೇನ್ ಅದಕ್ಕೋಸ್ಕರ ಈಗ ಒಂದು ಪೊಟ್ಯಾಟೊ ಫಿಂಗರ್ ಅಂತ ಹೇಳಿ ರೆಡಿ ಮಾಡೋಣ. ಈಗ ಪೊಟ್ಯಾಟೊ ಫಿಂಗರ್ಸ್ಗೆ ಏನು ಅಂತ ಹೇಳಿ ನಾನೀಗ ಪೊಟ್ಯಾಟೊ ತಗೊಂಡಿದ್ದೇನೆ. ಬಟ್ ಯಾವಾಗಲೂ ನಾವು ಒಂದು ಸ್ಲೈಸ್ ಮಾಡಿ ಪೋಡಿ ತರ ಬಿಡ್ತೀವಿ, ಇಲ್ಲದ್ರೆ ಬೇಯಿಸಿ ಅಥವಾ ಏನಾದರೂ ಬಟಾಟ ವಡ ಮಾಡ್ತೀವಿ, ಅದೆಲ್ಲ ಮಕ್ಕಳಿಗೆ ಬೋರ್ ಆಗಿದೆ. ಈಗ ನಾವು ರಾ ಬಟಾಟ ಅಂದ್ರೆ ಹಸಿ ಬಟಾಟೆನೆ ತುರಿದುಕೊಂಡು ಸ್ಮ್ಯಾಶ್ ಆಗಿದೆ, ಅದು ತುರಿವಾಗಲೇ ಸ್ಮ್ಯಾಶ್ ಆಗಿರ್ತದೆ. ಇದರಿಂದ ನಾವೀಗ ಫಿಂಗರ್ಸ್ ರೆಡಿ ಮಾಡೋಣ. ಓಕೆ, ಫಸ್ಟಿಗೆ ಪೊಟ್ಯಾಟೊ ತಗೊಳ್ಳುವ. 2 ಪೊಟ್ಯಾಟೊ ಸಾಕಲ್ಲ? ಸಾಕು, 2 ಪೊಟ್ಯಾಟೊ ಸಾಕು. ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಬಹುದು. ನನಗೆ 2 ಪೊಟ್ಯಾಟೊ ತಗೊಂಡಿದ್ದೇನೆ. ಮತ್ತೆ ಸ್ವಲ್ಪ ಕ್ಯಾರೆಟ್ ತುರಿದಿದ್ದು, ಪೊಟ್ಯಾಟೊದ ಹಾಗೆ ಕ್ಯಾರೆಟ್ಸ್ ಅನ್ನು ತುರ್ಕೊಂಡಿದ್ದೇನೆ. ಹಸಿ ಪೊಟ್ಯಾಟೊ ಅಲ್ಲ? ಹಸಿ, ಹೌದು, ಎಲ್ಲ ಸಹ ಹಸಿಯಾಗಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಸೊಪ್ಪಿನ ಅಂಶಕ್ಕೆ ಬೇಕಾಗಿ ಕೊತ್ತಂಬರಿ ಸೊಪ್ಪು, ಮತ್ತೆ ಒಳ್ಳೆ ಸ್ವಾದ ನೀಡುತ್ತೆ, ಪರಿಮಳ ಕೊಡುತ್ತೆ. ಹಾಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ನೀರುಳ್ಳಿ. ಈರುಳ್ಳಿ ಇಲ್ಲದೆ ಪದಾರ್ಥವೇ ಇಲ್ಲ, ನೀರುಳ್ಳಿ ಬೇಕಾಗ್ತದೆ ಎಲ್ಲದಕ್ಕೂ. ಹಾಗೆ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತೇಳಿ. ಹಾಗೆ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಮಗೆ ಶೇಪ್ ಬರಬೇಕು, ಸರಿಯಾಗಿ ಆಕಾರ ಸಿಗಲಿಕ್ಕೆ ಕಡ್ಲೆಟ್ ನಾನು ಒಂದು 2 ಚಮಚದಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಪೊಟ್ಯಾಟೊ ಕೂಡ ಇದೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ನಮಗೆ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಾಕು. ಈಗ ಇಷ್ಟೆಲ್ಲ ಆಯಿತು. ಈಗ ನಮ್ಗೀಗ ತರಕಾರಿದ ಐಟಮ್ ಎಲ್ಲ ಮುಗೀತು. ಇದಕ್ಕೆ ಇನ್ನೂ ಸ್ವಲ್ಪ ನಾವು ರುಚಿ ಕೊಡಬೇಕಲ್ಲ. ಅರುಣಾ ಮಸಾಲದವರದ್ದು ಹೇಗೂ ಗೊತ್ತಿದೆ, ನಮ್ಮ ಗೃಹಿಣಿಯರಿಗೆ ಸುಲಭ ಆಗಲಿ ಹೇಳಿ ಮೆಣಸಿನ ಹುಡಿ ಆಗಲಿ ಹಳದಿ ಹುಡಿ ಆಗಿ ಎಲ್ಲ ಪೌಡರ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಹಾಗೆ ನಾವೀಗ ಸ್ವಲ್ಪ ಅರುಣಾ ಮಸಾಲ ಅವರದ್ದು ಜೀರಿಗೆ ಪೌಡರ್ ಸ್ವಲ್ಪ ಹಾಕೊಳ್ಳುವ.
ಓಕೆ ಜೀರಾ ಸ್ವಲ್ಪ ಒಂದು ಚಮಚದಷ್ಟು ಸಾಕು. ಒಂದು ಚಮಚದಷ್ಟು ಸಾಕು. ತುಳು ಕೂಡ ಬಂತು ನಿಮಗೆ ಮಿಕ್ಸ್ ನಾವು ದಕ್ಷಿಣ ಕನ್ನಡದವರಲ್ವಾ, ಕನ್ನಡದೊಟ್ಟಿಗೆ ತುಳು ಮಿಕ್ಸ್ ಆಗ್ತದೆ ನಮಗೆ. ಹೌದು, ಮಂಗಳೂರಲ್ಲಿ ಹೆಚ್ಚಾಗಿ ತುಳು ಮಾತಾಡೋದು. ಹೌದು ಹೌದು, ಸಾಕು ಇದು ಸಾಕು. ಸಾಕಾ? ಹಾಗೆ ಅರುಣೋದಲ ಅವರದ್ದು ಸ್ವಲ್ಪ ಖಾರಕ್ಕೆ ನಮಗೆ ಮೆಣಸಿನ ಪುಡಿ ಸ್ವಲ್ಪ ಹಾಕಿ. ಓಕೆ, ಅರುಣ ಮಸಾಲ ಅವರದ್ದು ಮೆಣಸಿನ ಪುಡಿ. ಹೌದು, ಒಂದು ಸ್ಪೂನ್ ಅಲ್ಲ? ಸಾಕು ಸಾಕು. ಸಾಕಾ? ಕಲರಿಗೆ ಕೂಡ ಒಳ್ಳೆ ಕಲರಿಗೂ ಬರ್ತದೆ, ಮತ್ತೆ ಸ್ವಲ್ಪ ಒಳ್ಳೆ ಖಾರ ಇದೆ, ಕೆಂಪು ಕಲರ್ ಕೊಡ್ತದೆ, ಮತ್ತೆ ಟೇಸ್ಟ್ ಜಾಸ್ತಿ ಅರುಣದವ್ರದ್ದು, ಫ್ರೆಶ್ ಆಗಿರ್ತದಲ್ಲ ಹಾಗೆ. ಸರಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಪೊಟೆಟೊ ಫಿಂಗರ್ಸ್ಗೆ ಆಲ್ರೆಡಿ ಅದು ಪೊಟೆಟೊ ನೀರಲ್ಲಿ ಅದನ್ನು ಇದು ಮಾಡಿದ ಕಾರಣ. ಹೌದು ಹೌದು, ಅದರಲ್ಲಿ ನೀರು ಇರ್ತದೆ, ನಾವು ಬೇರೆ ನೀರು ಹಾಕೋದು ಬೇಡ. ಈಗ ನಾವೆಲ್ಲ ಮಿಕ್ಸ್ ಮಾಡಿದ್ದೇವೆ. ಬಟಾಟೆ, ಕ್ಯಾರೆಟ್, ನೀರುಳ್ಳಿ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟೆಲ್ಲ. ಸಾಮಾನ್ಯವಾಗಿ ಬಟಾಟೆ, ನೀರುಳ್ಳಿ ಎಲ್ಲ ನೀರು ಜಾಸ್ತಿ ಬಿಟ್ಟಿದೆ, ಹಾಗೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ನಾವು ಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಕೊಂಡು ಗಟ್ಟಿ ಟೈಪಲ್ಲೂ ಮಾಡಬಹುದು. ನಾರ್ಮಲ್ ಆಗಿ ನಾವು ಪೊಟೆಟೊ ಫಿಂಗರ್ಸ್ ಅಂತ ಹೇಳಿದಾಗ ಸ್ವಲ್ಪ ಗಟ್ಟಿ ಮಾಡಿದ್ರೆ ಫುಲ್ ಫಿಂಗರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಾದ ಒಂದೇ ತರ ಬರ್ತದೆ ನಮಗೆ. ಇದೆಲ್ಲ ಮಿಕ್ಸ್ ಆಗುವಾಗ ನಾವು ಎಣ್ಣೆ ಇಟ್ಕೊಳ್ಳುವ, ಬಿಸಿ ಮಾಡುವ. ಆಲ್ರೆಡಿ ನಾವು ಆವಾಗಲೇ ಮಾಡಿದ ಕಾರಣ ಹೌದು, ಎಣ್ಣೆ ಬಿಸಿ ಇದೆ. ಈಗ ಸ್ವಲ್ಪ ಬಿಸಿ ಆಗಿದ್ದೆ, ಇಲ್ಲಾಂದ್ರೆ ಅದು ಶೇಪ್ ಬರುತ್ತಲ್ಲ, ಶೇಪ್ ಬರುತ್ತೆ. ನಮ್ಗೆ ಬೇಕಾದ ಶೇಪ್ ಮಾಡ್ಕೊಳ್ಬೇಕು. ಈಗ ಮಕ್ಕಳಿಗೆ ಫಿಂಗರ್ಸ್ ಅಂತ ಹೇಳಿದ್ಮೇಲೆ ಒಂದು ಫಿಂಗರ್ಸ್ ಟೈಪ್ ತೋರಿಸ್ಬೋದು. ಈಗ ನಮ್ಗೀಗ ಅರ್ಜೆಂಟ್ ಅಲ್ಲಿ ಮಾಡ್ತೇವೆ, ಹಾಗೆ ಯಾವುದೇ ಒಂದು ಶೇಪ್ ಕೊಟ್ಟು ಸಹ. ಈಗ ಪೊಟೆಟೊ ಎಲ್ಲ ನಾವು ನೀರಲ್ಲಿ ತೊಳೆದು ಮಾಡುವಾಗ ಸ್ವಲ್ಪ ಡ್ರೈ ಆದ್ರೆ ನೀರು ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ನೀರಿನಂಶ. ಯಾಕಂದ್ರೆ ಇದರಲ್ಲಿ 2-3 ಬಗೆಯ ತರಕಾರಿ, ಸೊಪ್ಪು, ನೀರುಳ್ಳಿ ಎಲ್ಲ ಇದೆಯಲ್ಲ, ಹಾಗೆ ಸ್ವಲ್ಪ ನೀರಿನಂಶ ಬಿಟ್ಕೊಳ್ತದೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಹೇಳಿ ಮ್ಯಾಮ್, ನಿಮ್ಮ ಹಾಬೀಸ್ ಹೇಳಿ. ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನಾದರೂ? ಅಡಿಗೆ ಮಾಡೋದು ಸಾಮಾನ್ಯ, ಮತ್ತೆ ಬೇರೆ ಸ್ವಲ್ಪ ಬುಕ್ಸ್ ಎಲ್ಲ ಓದ್ತೇವೆ, ಮತ್ತೆ ಟಿವಿಯಲ್ಲಿ ಬೇರೆ ಬೇರೆ ನಾವು ಸಹ ಇನ್ನೊಂದು ಕಾರ್ಯಕ್ರಮವನ್ನು ನೋಡ್ತೇವೆ ಅಡಿಗೆ ಬಗ್ಗೆ, ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂತ ತುಂಬಾ ಇರ್ತದಲ್ಲ. ಹಾಗಾಗಿ ಮೀಡಿಯಾ ಹೇಳಿ ಈ ಚಾನೆಲ್ಸ್ಗಳು ಇರೋದ್ರಿಂದ ತುಂಬಾ ನಮಗೆ ಪ್ರಯೋಜನ ಇದೆ. ಗೊತ್ತಿಲ್ಲದ ವಿಷಯ ಮತ್ತೆ ಕೆಲವು ತುಂಬಾ ನಾವು ತಿಳ್ಕೊಳ್ಬಹುದು. ಏನು ಸಿಂಗಿಂಗ್, ಡ್ಯಾನ್ಸಿಂಗ್ ಈ ತರ ಅಂತದೇನಿಲ್ಲ. ಹಾಗೆ ನಮ್ಮ ಟಿವಿಯಲ್ಲಿ ಕೂಡ ಡ್ಯಾನ್ಸ್ ಮಮ್ಮಿ ಅಂತ ಬರುತ್ತೆ. ಹೌದೌದು, ನಾನು ಎಲ್ಲ ವೀಕ್ಷಿಸಿದ್ದೇನೆ, ಅದೆಲ್ಲ ನೋಡಿದ್ದೇನೆ. ಈಗ ಹೆಚ್ಚಾಗಿ ಮನೆಯಲ್ಲೇ ಇರೋರು ಮಕ್ಕಳ ಜೊತೆ ಎಲ್ಲ ಪ್ರಾಕ್ಟೀಸ್ ಕೊಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಈಗ ಸಾಧಾರಣವಾಗಿ ಈಗ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಡ್ಯಾನ್ಸ್, ಸಂಗೀತ ಎಲ್ಲ ಕಲ್ತಿರ್ತಾರೆ. ಹಾಗೆ ಹೆಚ್ಚಾಗಿ ಈಗ ಬೇರೆ ಶಾಲಾನವರೆಲ್ಲ ಗೊತ್ತಿರುವಂತವರಿಗೆ ಅವಕಾಶ ಜಾಸ್ತಿ. ಆದ್ರೆ ನಮ್ಮ ಟಿವಿನವರು ಈ ತಾಯಂದ್ರಿಗೂ ಒಂದು ಅವಕಾಶ ಕೊಟ್ಟು ಮಾಡಿ ಅವರದೊಂದು ಪ್ರತಿಭೆಯನ್ನು ಹೊರಗೆ ತಂದಿದ್ದಾರೆ. ಸರಿ, ಈಗ ಎಣ್ಣೆ ಬಿಸಿ ಆಗಿದೆ, ಈಗ ಇನ್ನೊಂದು ಸ್ಪೂನ್ ಕೊಡಿ. ನಾವೀಗ ಸ್ವಲ್ಪ ಇದು ನೀರಾಗಿದ್ರಿಂದ ಸಣ್ಣ ಸಣ್ಣ ಒಂದು ಇದ್ರ ತರ ಬಿಡ್ತಾ ಹೋಗುವ. ಇಲ್ಲಾಂದ್ರೆ ರೋಲ್ ಮಾಡಿ ರೋಲ್ ಸಹ ಮಾಡ್ಕೊಳ್ಬಹುದು. ಈಗ ಇದರಲ್ಲೂ ರೋಲ್ ತರ ಶೇಪ್ ಬರ್ತಾ ಇದೆ. ಇದು ಸಹ 2-3 ನಿಮಿಷ ಕಾಯಿದ್ರೆ ಸಾಕು, ಜಾಸ್ತಿ ಬೇಕಂತಿಲ್ಲ. ಹೌದು, ಪೊಟೆಟೊ ಕೂಡ ನಾವು ಚಿಕ್ಕದಾಗಿ ಇಂಥದ್ದೆಲ್ಲ ಯಾಕೆ ಮಾಡುದಂದ್ರೆ ಯಾವುದು ಮಕ್ಕಳಿಗೆ ಬಾಯಿಗೆ ಸಿಗೋದಿಲ್ಲ. ಬಾಯಿಗೆ ಸಿಕ್ಕಿದ್ರೆ ಅಲ್ಲ ಅದು ಕ್ಯಾರೆಟ್, ಅದು ಬಟಾಟೆ ಹೇಳಿ ಬಿಸಾಡ್ತಾರೆ. ನಾವ್ ಈ ತರ ಸ್ಮ್ಯಾಶ್ ಮಾಡಿ ಕೊಟ್ರೆ ಏನ್ ಹಾಕಿದೆ ಅಂತ ಗೊತ್ತಾಗುದಿಲ್ಲ, ಖಾಲಿ ರುಚಿ ಮಾತ್ರ ಸಿಗ್ತದೆ ಅವರಿಗೆ. ನಾರ್ಮಲ್ ಆಗಿ ಮಕ್ಕಳು ಮತ್ತು ದೊಡ್ಡವರು ಕೂಡ ತಿನ್ಬೋದು, ಯಾರಿಗೆ ಸಹ, ಮಕ್ಕಳೇ ಅಂತಿಲ್ಲ, ದೊಡ್ಡವರಿಗೆ ಸಹ ಹಾಗೆ. ಈಗ ನೀವು ಸಹ ಎಲ್ಲ ಬಗೆ ಬಗೆ ನೋಡ್ತಾ ಇದ್ದೀರಿ, ನೋಡ್ಕೊಂಡು ಹೋಗಿ ನೀವೇ ಈಗ ಪ್ರಯತ್ನ ಮಾಡಿ ಮನೆಯವರಿಗೆ, ಅಕ್ಕ ತಂಗಿಯರಿಗೆ, ತಾಯಂದ್ರಿಗೆ ಎಲ್ಲ ಮಾಡಿ ತಿನ್ನಿಸ್ಬೋದು. ಎಣ್ಣೆ ಪದಾರ್ಥ ಅಂತ ಹೇಳುವಾಗ ಸ್ವಲ್ಪ ಎಲ್ಲರೂ ಈ ಡಯಟ್ ಅದು ಇದು ಅಂತೆಲ್ಲ ನೋಡ್ತಾರೆ. ಹೌದು, ಆವಾಗ ಈ ತರ ಅಪರೂಪಕ್ಕೊಮ್ಮೆ ಒಂದೊಂದ್ಸಲ ಮಾಡಿದಾಗ ಎಲ್ಲರಿಗೂ ಯಾರಿಗೂ ತಿನ್ಬೋದು. ಯಾಕಂದ್ರೆ ನಾರ್ಮಲಿ ನಾವೆಲ್ಲ ವೆಜಿಟೇಬಲ್ಸ್ ಹಾಕಿದ್ದೇವೆ, ಆಗ ಡಯಟಿಂಗ್ ಅಂತಿದ್ರು, ಆಯಿಲ್ ಅಂತಿದ್ರು, ಅಲ್ಲಿಗೆ ಕಂಟ್ರೋಲ್ ಆಗ್ತದೆ. ಅದು ಚೆನ್ನಾಗಿ ಕಲರ್ ಬರ್ತಾ ಇದೆ. ಆಯ್ತು, ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ತರಕಾರಿ ಬೆಂದಿರ್ಬೋದು. ನಾವಿನ್ನು ತೆಗೆದಿಟ್ಕೊಳ್ಳೋಣ. ನಿಮಗೆ ಸರ್ವಿಗೆ ಬೇಕಲ್ಲ ಒಂದು ಪ್ಲೇಟ್. ಹೌದು, ಚೆನ್ನಾಗಿ ಕಲರ್ ಬಂದಿದೆ.
ಸ್ವಲ್ಪ ಫಿಂಗರ್ಸ್ ಟೈಪೇ ಬಂದಿದೆ ಪೊಟ್ಯಾಟೊ ಫಿಂಗರ್ಸ್ ಟೈಪ್ ಅಲ್ಲ. ನಾವು ಹಾಗೆ ಹೇಳಿದಾಗೆ ಬೇಕಾದ ಶೇಪ್ಸ್ ನಾವು ಕೊಡ್ಬೋದು ಅದಕ್ಕೆ. ಈಗ ನಮ್ಮದು ಬಟಾಟಾ ಫಿಂಗರ್ಸ್ ರೆಡಿ ಆಗಿದೆ. ಈಗ ಅದನ್ನೊಂದು ನಾವೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ, ನಾನೀಗ ಇದಕ್ಕೀಗ ಪುದೀನ ಚಟ್ನಿ ತಗೊಂಡಿದ್ದೇನೆ. ಮನೆಯಲ್ಲೇ ರೆಡಿ ಇರ್ತದೆ, ಯಾವಾಗಲೂ ನಾವು ಮಾಡಿಟ್ಟಿರ್ತೇವೆ. ಹೇಗೋ ಪುದೀನ ಚಟ್ನಿ ರೆಡಿ ಮಾಡಿದ್ದೇನೆ. ಪುದೀನ ಚಟ್ನಿ, ಪುದೀನ ಚಟ್ನಿ ಸೇಮ್ ನಿಮ್ಮ ಡ್ರೆಸ್ಸಿನ ಕಲರ್ ಇದೆ. ಹೌದು. ಸ್ವಲ್ಪ ಇದಕ್ಕೆ ನಾವು ಚೂರು ಇನ್ನೂ ಒಂದು ಅಲಂಕಾರ ಕಾಣೋದಕ್ಕೆ ಸ್ವಲ್ಪ ಅದು ಪುದೀನ ಚಟ್ನಿ ಮಿಕ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸರ್ ಮಿಕ್ಸ್ ಆಗಿದೆ. ಓಕೆ, ಈ ಮನೆಯಲ್ಲಿರುವ ಖಾರ ಬೂಂದಿ ಮಿಕ್ಸರು ಯಾವುದನ್ನು ಸಹ ಹಾಕ್ಕೊಳ್ಬೋದು. ಈಗ ಸಂಜೆಯ ಚಹಾ ಅಥವಾ ಕಾಫಿಗೆ ರುಚಿ ರುಚಿಯಾದ ಬಟಾಟೆ ಫಿಂಗರ್ಸ್ ರೆಡಿಯಾಗಿದೆ. ನೀವು ರುಚಿ ನೋಡಿ ವೀಕ್ಷಕರಿಗೂ ತಿಳಿಸಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿದೆ. ಪೊಟೆಟೊ ಫಿಂಗರ್ಸ್ ಅಲ್ಲ, ನಾರ್ಮಲ್ ಆಗಿ ಈವ್ನಿಂಗ್ ಟೈಮಲ್ಲೆಲ್ಲ ಇದು ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಹೌದು. ಎಸ್, ಪೊಟೆಟೊ ಫಿಂಗರ್ಸ್ ರೆಡಿ ಆಗಿದ್ವಿ ಮ್ಯಾಮ್, ರೆಡಿ ಮಾಡಿಕೊಟ್ಟಿದ್ದಾರೆ. ಇದರ ಟೇಸ್ಟ್ ನಾನು ನೋಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಪೊಟ್ಯಾಟೊ ಫಿಂಗರ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ತುರಿದ ಹಸಿ ಆಲೂಗಡ್ಡೆಗೆ ಕ್ಯಾರೆಟ್ ತುರಿ, ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಉದ್ದನೆ ಹಾಕಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಬಿಸಿ ಬಿಸಿಯಾದ ಪೊಟ್ಯಾಟೊ ಫಿಂಗರ್ಸ್ ರೆಡಿ ಟು ಸರ್ವ್. ಎಸ್ ಮ್ಯಾಮ್, ರೈಸ್ ರೋಲ್ ಮತ್ತು ಪೊಟೆಟೊ ಫಿಂಗರ್ಸ್ ಎರಡು ರೋಲ್ ಕೂಡ ನಮ್ಮ ಎದುರುಗಡೆ ರೆಡಿಯಾಗಿದೆ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಯಾವುದು ಎರಡು ಸಹ ಒಂದೇ ತರ ಸೇಮ್ ಇದೆ, ನೋಡೋಕ್ಕೂ ಸೇಮ್ ಇದೆ, ಟೇಸ್ಟ್ ಅಲ್ಲಿ ಡಿಫ್ರೆಂಟ್ ಇದೆ. ಓಕೆ, ನಾವು ಈಗ ಫಸ್ಟ್ ರೈಸ್ ರೋಲ್ ನೋಡುವ. ಓಕೆ, ರೈಸ್ ರೋಲ್ ನಾರ್ಮಲಿ ಎಣ್ಣೆಯಲ್ಲಿ ಹುರಿದು ಆಗುವಾಗ ಸ್ವಲ್ಪ ಸ್ಕ್ರಿಪ್ಸಿ ಆಗಿರುತ್ತಲ್ಲ. ಓಕೆ, ಇದಕ್ಕೆ ಕಟ್ಟಾ ಮೀಠಾ ಚಟ್ನಿ. ಓಕೆ, ಕಟ್ಟಾ ಮೀಠಾ ಚಟ್ನಿ ಮತ್ತು ರೈಸ್ ರೋಲ್ ಹೇಗಿದೆ ಅಂತ ಟೇಸ್ಟ್ ನೋಡುವ. ಸಾಕಾಗಿದೆ. ನಾವು ಕಡಲೆ ಹಾಕಿದ ಕಾರಣ ಕಡಲೆ ಹಾಗೆ ಬಾಯಿಗೆ ಸಿಗ್ತಾ ಉಂಟಲ್ಲ, ರೈಸ್ ಅಂತ ಗೊತ್ತೇ ಆಗಲ್ಲ. ನಾರ್ಮಲ್ ಆಗಿ ನಾವು ಕಡಲೆ ಹಿಟ್ಟಲ್ಲಿ ಮಾಡಿದ ಹಾಗೆ ಟೇಸ್ಟ್ ಬರುತ್ತೆ. ಬಟ್ ನಾವು ರೈಸಲ್ಲಿ ಮಾಡಿದ್ವಿ. ನಾರ್ಮಲ್ ಆಗಿ ರೈಸು ಏನು ಉಳಿದಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಓಕೆ, ಚೆನ್ನಾಗಿದೆ ಮ್ಯಾಮ್. ರೈಸ್ ರೋಲ್ ನಾರ್ಮಲಿ ಮನೆಯಲ್ಲಿ ರೈಸ್ ಉಳಿದಿದ್ದನ್ನ ಹೀಗೆ ಮಾಡ್ಬೋದಲ್ಲ. ಈಗ ನೆಕ್ಸ್ಟ್ ನಾವು ಪೊಟೆಟೊ ಫಿಂಗರ್ ಅಂತ ಹೇಳಿದ್ರೆ, ಅಂದ್ರೆ ಫಿಂಗರ್ ಟೈಪ್ ಅಲ್ಲೇ ಸ್ವಲ್ಪ ಇರುತ್ತೆ. ಅಂದ್ರೆ ಪೊಟೆಟೊ ಬಾಯಿಗೆ ಸಿಗೋದಿಲ್ಲ ಹೇಳಿ. ಓಕೆ, ಹಾಗಾದ್ರೆ ಟೇಸ್ಟ್ ಮಾಡಿ. ಓಕೆ, ಇದಕ್ಕೆ ನಾವು ಪುದೀನ ಚಟ್ನಿ ರೆಡಿ ಮಾಡಿದ್ದೇವೆ. ಆಲ್ರೆಡಿ ನೀವು ಪುದೀನ ಚಟ್ನಿ ರೆಡಿ ಮಾಡಿದ್ದೀರಲ್ಲ. ಪೊಟೆಟೊ ಫಿಂಗರ್ಸ್ ಹೇಗಿದೆ ಅಂತ ನೋಡುವ. ಸಾಕಾಗಿ ಬಂದಿದೆ. ಪೊಟೆಟೊ ನಾರ್ಮಲಿ ನಾವು ಚಿಪ್ಸ್ ಅದೆಲ್ಲ ಮಾಡ್ತಾರಲ್ಲ, ಈ ತರ ಮಾಡಿದಾಗ ಗೊತ್ತೇ ಆಗಲ್ಲ ಪೊಟೆಟೊ ಅಂತ. ಮಕ್ಕಳಿಗಂತೂ ಇದು ಸಕ್ಕತ್ತಾಗಿ ಇಷ್ಟ ಆಗ್ತದೆ, ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಜಾಸ್ತಿಯಾಗಿ ನಾವು ಸೊಪ್ಪಿನ ಅಂಶ ಎಲ್ಲ ಹಾಕಿದ ಕಾರಣ ಅದರ ಫ್ಲೇವರ್ ಹಾಗೆ ಎಲ್ಲ ಸಿಗ್ತದೆ. ನೀರುಳ್ಳಿದು, ಕೊತ್ತಂಬರಿ ಸೊಪ್ಪು ಎಲ್ಲ ಫ್ಲೇವರ್ ಬರ್ತದೆ. ಹೌದು. ಓಕೆ ಮ್ಯಾಮ್, ಎರಡು ಡಿಶ್ ಸಾಕಾಗಿ ಬಂದಿದೆ. ಅದು ರೈಸ್ ರೋಲ್ ಮತ್ತು ಪೊಟೆಟೊ ಫಿಂಗರ್ ಎರಡು ಡಿಶ್ ಕೂಡ ಸಾಕಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬಾ ಸಂತೋಷ ಆಗ್ತಿದೆ. ಯಾಕಂದ್ರೆ ನಮಗೆ ಗೊತ್ತಿರುವಂತ ಒಂದು ಡಿಶಸ್ ಅನ್ನ ನಮ್ಮ ಟಿವಿ ವೀಕ್ಷಕರಿಗೆ ತಿಳಿಸಿದ್ರೆ ಅವರು ಒಂದು ಮನೇಲಿ ಪ್ರಯೋಗ ಮಾಡ್ತಾರೆ, ಮಕ್ಕಳಿಗೂ ಖುಷಿ ಆಗುತ್ತೆ. ನಿಮ್ದು ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನೀವೇ ರೆಡಿ ಮಾಡ್ತೀರಾ ಡಿಶ್ಗಳನ್ನ. ಅದು ಆಕ್ಚುಲಿ ಮನೆಯಲ್ಲಿದ್ದ ಸಾಮಗ್ರಿಗಳಲ್ಲೇ ಹೆಚ್ಚಾಗಿ ಅದು ಆಕ್ಚುಲಿ ಮನೆಯ ಒಂದು ಕೈ ರುಚಿ ಅಂತ ಹೇಳ್ಬೋದು. ನಿಜವಾದ ಕೈ ರುಚಿ ಅದು. ನಾವೇ ಏನು ಸ್ಪೆಷಲ್ ಆಗಿ ಮಾಡಿಕೊಡ್ತೇವೆ ಅದೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎರಡು ಡಿಶ್ ಕೂಡ ಸಾಕಾಗಿ ಬಂದಿದೆ. ಈ ಒಂದು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಇವತ್ತಿನ ಎರಡು ಡಿಶ್ ಹೇಳಿಕೊಡೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೌರುಚಿಯನ್ನು ಮಾಡಿಕೊಡಿದ್ದಕ್ಕೆ ಸನ್ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದಗಳು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಟೋಸ್ಟರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್.
ಓಕೆ, ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಸಾಕತ್ತಾಗಿ ಬಂದಿದೆ. ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಹೊಸ ಹೊಸ ಡಿಶ್ಗಳನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಿ, ಇನ್ನೂ ಕೂಡ ಜಾಸ್ತಿ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ದಿವ್ಯಾ ಶೆಟ್ಟಿ ಅವರು 2 ಡಿಶ್, ಒಂದು ರೈಸ್ ರೋಲ್ ಹಾಗೆ ಪೊಟೆಟೊ ಫಿಂಗರ್ಸ್ 2 ಕೂಡ ಸಾಕತ್ತಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.